ಪೊಲಿ 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 ಪೊಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ, ರಾಜ್ಯ ಕುಂಬಾರರ ಮಹಾಸಂಘದ ಕರಾವಳಿ ವಿಭಾಗ ಬೊಕ್ಕ ಕರಾವಳಿ ಕುಲಾಲ ಕುಂಬಾರರ ಯುವ ವೇದಿಕೆ ವತಿರ್ದು ಬೋಂದೆಲ್ದ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಡ್ ಸಂತ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮನು ಅಂಗಾರೆ ಅಟ್ಟಣೆ ಮಲ್ತದಿತ್ತೇರು. ಸುರುಕಾದು ಬೋಂದೆಲ್ ವೃತ್ತಡ್ ಸರ್ವಜ್ಞ ಪ್ರತಿಮೆಗೆ ಮಾಲಾರ್ಪಣೆ ಮಲ್ತೇರು. ಅವೇರ್ದು ಬೊಕ್ಕ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಡ್ ಅಟ್ಟಣೆ ಮಲ್ತಿನ ಸಂತ ಕವಿ ಸರ್ವಜ್ಞ ಜಯಂತಿದ ಸಭೆಲೇಸನು ಕುಡ್ಲದ ತಹಸೀಲ್ದಾರರು ಎಂ.ಎ. ಚೌಧರಿ ಉದಿಪನೆ ಮಲ್ತೇರು. ಅನುಭವದ ಪಡೆಯಿನ ವಿಷಯನ ಬೊಕ್ಕ ವೇದದ ಸಾರನು ತನ್ನ ತ್ರಿಪದಿದ ಮೂಲಕ ಕವಿ ಸರ್ವಜ್ಞ ಸಮಾಜಕ್ಕೆ ತೆರಿಪಾದೇರು. ಸಮಾಜದ ಅಂಕುಡೊಂಕುಲೇನು ಮೂಢನಂಬಿಕೆಲೇನು ಜನಕ್ಲೆಗೆ ಸುಲಭವಾದ ತನ್ನ ವಚನದ ಮೂಲಕ ತೆರಿಪಾದೆರೆ ಪಂಡದು ಬಂಟ್ವಾಳ ತಾಲೂಕು ಭಾರತೀಯ ಸೇವಾದಳದ ಅಧ್ಯಕ್ಷರು ಟಿ. ಶೇಷಪ್ಪ ತನ್ನ ಉಪನ್ಯಾಸ ಕಾರ್ಯಕ್ರಮಕ್ಕೆ ತೆರಿಪಾಯಿರು. ಈಗ ಎಷ್ಟು ಪಾಠ ಪುಸ್ತಕಗಳು ಸರ್ವಜ್ಞ ವಚನಗಳಿದೆ, ಅದನ್ನು ಬಿಟ್ಟು ಬಿಟ್ಟಿದ್ದಾರೆ. PhD ಮಾಡುವಾಗ ಸರ್ವಜ್ಞರ ಹೆಸರಲ್ಲಿ PhD ಮಾಡ್ತಾರೆ. ಆದರೆ ಬಾಲ್ಯದಲ್ಲಿ ನಮಗೆ ಸರ್ವಜ್ಞರ ಬಗ್ಗೆ ತಿಳುವಳಿಕೆ ಕೊಡುವ ವ್ಯವಸ್ಥೆ ಇಲ್ಲ. ಯಾಕೆ ತಿಳುವಳಿಕೆ ಕೊಡಬೇಕು ಅಂತ ಹೇಳಿದರೆ, ನೀವು ಅವ ಒಂದು ಕಡೆ ಹೇಳ್ತಾರೆ, ಏನು ಹೂ ಪರಿಮಳ ಬೀರ್ತದೆ, ಒಂದು ಇದೀಗ ಏನು ಅಂತ ಹೇಳಿದ್ರೆ ನಿಮ್ಮೊಂದು ಹೇಳ್ತೇನೆ ಅದನ್ನು. ಯಾತರ ಹೂವಾದರೂ ನಾತರ ಸಾರದೆ ಶಿವನೊಲಿದಾತರೇ ಸರ್ವಜ್ಞ, ಜಾತಿ ಹೀನನ ಮನೆಯ ಜ್ಯೋತಿತಾದಿ ಹೀನವೇ ಜಾತಿ ವಿಜಾತಿ ಎನಬೇಡ ದೇವನುಲಿದಾತರೇ ಜಾತಿ ಸರ್ವಜ್ಞ. ನೋಡಿ, ಜಾತಿಯ ಬಗ್ಗೆ ನಾವು ಎಷ್ಟು ಮೇಲು ಕೇಳು ಎಂಬುದರ ಬಗ್ಗೆ ಒಂದು ಉದಾಹರಣೆಯನ್ನು ಅವರು ಕೊಟ್ಟು ಹೇಳ್ತಾ ಇದ್ದಾರೆ. ಅದರ ಪೂರಕವಾಗಿ ಒಂದು ಚಿಕ್ಕ ಘಟನೆಯನ್ನು ನಿಮಗೆ ಹೇಳಿಕೆ ಇಷ್ಟಪಡ್ತೇನೆ. ಕೇರಳದಲ್ಲಿ ಕೋಟ್ಟಯಂ ಜಿಲ್ಲೆಯಲ್ಲಿ ಹರಿಜನ ಜಾತಿಯಲ್ಲಿ ಒಬ್ಬರು ಹುಡ್ತಾರೆ. ಬಹಳ ಬಡತನ, ಓದಲಿಕ್ಕೆ ಊಟ ಮಾಡಲಿಕ್ಕೆ ಕಷ್ಟ ಇರುವಂತಹ ಕಾಲ, ಬಹಳ ಹಿಂದೆ. ಆದರೆ ಅವರಿಗೆ ಒಬ್ಬ ಗೆಳೆಯ ಇದ್ದ, ಬಾಬು ಅಂತ ಅವನ ಹೆಸರು, ಆಗರ್ಭ ಶ್ರೀಮಂತ. ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜ್ದ ಪ್ರಾಂಶುಪಾಲ್ಯರು ಗುಣವಂತ, ಕುಲಾಲ ಕುಂಬಾರರ ಯುವ ವೇದಿಕೆದ ಡಾಕ್ಟರ್ ಅನ್ನಯ್ಯ ಕುಲಾಲ್, ಸುಕುಮಾರ್ ಬಂಟ್ವಾಳ, ಅನಿಲ್ ದಾಸ್, ಅಶೋಕ್ ಕೋಳೂರು ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು ರಾಜೇಶ್ ಜಿ ಸಭೆನ ಎತ್ಕೊಂಡಿರು. ಜಯಂತ್ ಸಂಕೊಳಿಗೆ ಬೊಕ್ಕ ಪ್ರಜ್ಞಶ್ರೀ ಸಭೆ ಸುಧಾರಿಕೆ ಮಲ್ತೇರು. ಮಹಾಬಲ ನೀರು ಮಾರ್ಗ ಸೊನ್ನೆ ಸಂದಾಯರು ಅವಿರ್ದು ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡು. ಬಿಜೆಪಿ ಕುಡ್ಲ ವಿಧಾನಸಭಾ ಕ್ಷೇತ್ರದ ಕುಡ್ಲ ಮಂಡಲದ ಹೊಸ ಅಧ್ಯಕ್ಷರನ್ನ ಬೊಕ್ಕ ಪದಾಧಿಕಾರಿನ ಪದಗ್ರಹಣ ಲೇಸು ಬೊಕ್ಕ ಕೇಂದ್ರ ಸರ್ಕಾರದ ಯೋಜನೆದ ಫಲಾನುಭವಿಲಿನ ಸಮಾವೇಶ ಕಾರ್ಯಕ್ರಮನು ಮುಡಿಪಿನ್ನಾರ ಕ್ಷೇತ್ರದ ಒಟಾರಡು ಅಂಗಾರ ಬಯಗ ನಡಪಾಯಿರು. ಸಂಸದರು ನಳಿನ್ ಕುಮಾರ್ ಕಟೀಲ್ ಪದಗ್ರಹಣ ಲೇಸ್ದ ಉದಿಪನಾನ್ ಮಲ್ತದ ಮೋದಿಯರು ಪ್ರಧಾನಿ ಆಯಿ ಬೊಕ್ಕ ಭಾರತದ ಶಕ್ತಿ ಇಡೀ ಜಗತ್ತಿಗೆ ಪರಿಚಯ ಆತಂಡು. ಜಗತ್ತು ಬದಲಾವಣೆದ ಕಾಲಘಟ್ಟಡುಂಡು. ಇಡೀ ಜಗತ್ತು ಭಾರತನು ತೂವೊಂದುಂಡು. ಕಾಶ್ಮೀರ ಪಂಡ ಪೋಡಿಪುನ ಕಾಲ ಇತ್ತುಂಡು. ಆಂಡ ಮೋದಿಜಿ ಪ್ರಧಾನಿ ಆಯಿ ಬೊಕ್ಕ ಆರು ಇನಿ ಅವ್ವೇನೆಲಟು ಉಂತುದು ಬೇತೆ ಬೇತೆ ಯೋಚನೆನು 13,000 ಕೋಟಿ ಅನುದಾನ ಬಿಡುಗಡೆ ಮಲ್ತದೇರು. ಮೋದಿಯರ್ನ ಮುತಾಲಿಕೆಡು ಸರಕಾರನು ಕುಡೋರ ಅಧಿಕಾರಗ ಕನಕ ಪಂಡ ತೆರಿಪಾಯಿರು. ಕಳೆದ 4 ವರ್ಷಗಳ ಕಾಲ ಚಂದ್ರಹಾಸ್ ಪಂಡಿತ ವಸುರ ಈ ಕ್ಷೇತ್ರದ ಕಾರ್ಯವನ್ನು, ಸಂಘಟನೆಯ ಕಾರ್ಯವನ್ನು ಮಾಡಿದ್ದಾರೆ. ಸಂಕಷ್ಟದ ಸಮಯಗಳಿದ್ದವು. ಕೋವಿಡ್ನಂತಹ ಸಂಕಷ್ಟದ ಸಮಯದಲ್ಲಿ ಸೇವಾಹಿ ಸಂಘಟನೆಯ ಕಾರ್ಯವನ್ನು ಮಾಡ್ತಾ ಪಂಚಾಯತ್ ಚುನಾವಣೆ ಇರಬಹುದು, ವಿಧಾನಸಭೆಯ ಚುನಾವಣೆ ಇರಬಹುದು, ಈ ಕಾರ್ಯವನ್ನು ಹಳ್ಳಿ ಹಳ್ಳಿಗೆ, ಗ್ರಾಮ ಗ್ರಾಮಗಳಿಗೆ, ಮತಗಟ್ಟೆಗೆ ತಗೊಂಡು ಹೋಗತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಶಕ್ತಿ ಕೇಂದ್ರ, ಪೇಜ್ ಪ್ರಮುಖ್, ಮತಗಟ್ಟೆಯ ಅಧ್ಯಕ್ಷರ ಮನೆಗೆ
ನಾಮಫಲಕದ ಜೋಡಣೆ, ಹೀಗೆ 10 ಕಾರ್ಯಕ್ರಮಗಳಲ್ಲಿ ಸಂಘಟನೆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು, ಅವರ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧಿಕಾರ ಅನ್ನತಕ್ಕಂಥದ್ದು, ಸ್ವೀಕಾರ ಅನ್ನತಕ್ಕಂಥದ್ದು ಜವಾಬ್ದಾರಿಯ ಪರಿವರ್ತನೆ ಅಷ್ಟೇ, ಜವಾಬ್ದಾರಿಯ ಪರಿವರ್ತನೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಒಂದೇ ಲೆಕ್ಕ. ಹಾಗಾಗಿ ನಾವು ಯಾವತ್ತೂ ಅದು ಕಾರ್ಯಕರ್ತರ ಅಭ್ಯಾಸ ವರ್ಗ ಅಂತ ಕರಿತೀವಿ, ಕಾರ್ಯಕರ್ತರ ವಿಚಾರಗೋಷ್ಠಿ ಅಂತ ಕರಿತೀವಿ ಹೊರತು ನಾಯಕರ ವಿಚಾರಗೋಷ್ಠಿ, ನಾಯಕರ ಅಭ್ಯಾಸ ವರ್ಗ ಅಂತ ಕರೆಯುವುದಿಲ್ಲ. ಅನಿವಾರ್ಯ ಕಾರಣಕ್ಕೋಸ್ಕರ, ಗುರುತಿಸುವುದಕ್ಕೋಸ್ಕರ ಜವಾಬ್ದಾರಿಗಳನ್ನು ಕೊಡ್ತಾ ಹೋಗ್ತೀವಿ. ಹಾಗಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿ ಜವಾಬ್ದಾರಿಯ ಹಂಚಿಕೆ ಆಗುತ್ತೆ. ಹಾಗಾಗಿ ಜವಾಬ್ದಾರಿಯನ್ನು ಇವತ್ತು ಹಸ್ತಾಂತರ ಮಾಡಿದ್ದೀರಿ ಚಂದ್ರಹಾಸ್ ಪಂಡಿತ್ ಹೌಸ್. ನಿಮ್ಮ ಟೀಮಿನ ಕೆಲಸ ಮುಗಿದಿಲ್ಲ. ಮುಂದಿನ ದಿನಗಳಲ್ಲಿ ಅವರಿಗೆ ಪೂರ್ಣವಾಗಿರ್ತಕ್ಕಂಥ ಸಹಕಾರಗಳನ್ನು ಕೊಟ್ಟು ಅವರ ಜೊತೆಗೆ ಕೈ ಜೋಡಿಸಿ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಅರಳಿಸುವ ಕಾರ್ಯ ಆಗುತ್ತೆ. ಇವತ್ತು ಇಡೀ ದೇಶದಲ್ಲಿ ಪರಿವರ್ತನೆ ಗಾಳಿ ಬೀಸ್ತಾ ಇದೆ. 2014ರ ನಂತರ ಈ ಪರಿವರ್ತನೆಗಳು ಪ್ರಾರಂಭ ಆಗಿದ್ದಾವೆ. ನರೇಂದ್ರ ಮೋದಿಯವರ ಅಧಿಕಾರ ಇವತ್ತು ಇಡೀ ಜಗತ್ತು ಭಾರತ ಕಡೆಗೆ ನೋಡುವಂಥ ಕಾಲಸ್ಥಿತಿಯಲ್ಲಿದ್ದೇವೆ. ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷರು ಉಲ್ಲೇಖವನ್ನು ಮಾಡಿದರು. ಜಗತ್ತಿನಲ್ಲಿ ಅಶಾಂತಿಗಳು ಪ್ರಾರಂಭ ಆಗಿದ್ದಾವೆ. ದೇಶಗಳು ಯುದ್ಧಕ್ಕೆ ಸನ್ನದ್ಧ ಆಗಿದೆ. ಮತಗಳ ಮೇಲೆ ಯುದ್ಧಗಳು ಪ್ರಾರಂಭ ಆಗಿದ್ದಾವೆ. ಜಗತ್ತಿನಲ್ಲಿ ಯುದ್ಧವನ್ನು ನಿಲ್ಲಿಸಿ ಶಾಂತಿಯನ್ನು ಮಾಡತಕ್ಕಂಥ ಶಕ್ತಿ ಇದ್ರೆ ಅದು ಭಾರತಕ್ಕೆ, ಏಕೈಕ ನಾಯಕ ನರೇಂದ್ರ ಮೋದಿಗೆ ಅಂತ ಹೇಳುವಂಥದ್ದನ್ನು ಅಮೆರಿಕದ ಅಧ್ಯಕ್ಷರು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇವತ್ತು ಜಗತ್ತು ಭಾರತ ಕಡೆಗೆ ನೋಡ್ತಾ ಇದೆ. ಭಾರತದ ಶಕ್ತಿ ಇವತ್ತು ಜಗತ್ತಿನಲ್ಲಿ ಹೆಚ್ಚಾಗ್ತಾ ಇದೆ. G20ಯ ಮುಖಾಂತರ ಇವತ್ತು ಜಗತ್ತು ಭಾರತವನ್ನು ಕೊಂಡಾಡಿದೆ. ಭಾರತದ ಶಕ್ತಿ ಇವತ್ತು ಜಗತ್ತಿಗೆ ಪರಿಚಯ ಆಗಿದೆ. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಬ್ರಿಜೇಶ್ ಚೌಟಪಾತಿರೊಂದು 2024 ಓಟು ದೇಶನು ಮೋಕೆ ಮಲ್ಪುನ ಬೊಕ್ಕ ದೇಶನು ದರ್ಪುನಕ್ಲೆನ ನಡುಟು ನಡಪುನ ಓಟು ಅಂಚಾದು ಮೋದಿಜಿಯರ್ನ ಯೋಜನೆಯನ್ನು ಜನಕ್ಲೆಗೆ ಒಪ್ಪಿಸಾದು ಕುಡೋರ ಬಿಜೆಪಿನ ಅಧಿಕಾರಕ್ಕೆ ಕನಕ ಪಂಡ ತೆರಿಪಾಯರು. ನಮ್ಮ ಪ್ರಧಾನಮಂತ್ರಿಗಳು 2014ರ ಸಂದರ್ಭದಲ್ಲಿ ಈ ರಾಷ್ಟ್ರವನ್ನ ಕಾಂಗ್ರೆಸ್ ಮುಕ್ತ ಮಾಡಬೇಕು, ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ಆಗಬೇಕು ಅನ್ನುವಂಥದ್ದನ್ನು ಯಾಕೆ ಹೇಳಿದ್ರು ಅನ್ನುವಂಥದ್ದನ್ನು ಒಮ್ಮೆ ಆಲೋಚನೆ ಮಾಡಿದರೆ ಈ ರೀತಿಯ ಮಾನಸಿಕತೆಯ ವಿರುದ್ಧದ ಹೋರಾಟ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಹೇಳಿದ್ದಾರೆ. ಬಂಧುಗಳ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ಚುನಾವಣೆ ಏನು ನಡೀಲಿಕ್ಕಿದೆಯೋ ಆ ಚುನಾವಣೆ ದೇಶಭಕ್ತರ ಮತ್ತು ದೇಶ ವಿರೋಧಿಗಳ ಮಧ್ಯೆ ನಡೆಯುವಂಥ ಚುನಾವಣೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟಪಡಿಸಬೇಕು. ಮುಂದಿನ ಚುನಾವಣೆ ಏನು ನಡೀಲಿಕ್ಕಿದೆಯೋ ಈ ದೇಶವನ್ನು ಪ್ರೀತಿಸುವವರ ಮಧ್ಯೆ ಮತ್ತು ಈ ದೇಶವನ್ನು ಒಡೆಯುವವರ ಮಧ್ಯೆ ನಡೆಯುವಂಥ ಚುನಾವಣೆ. ಮುಂದಿನ ಚುನಾವಣೆ ಏನು ನಡೀಲಿಕ್ಕಿದೆಯೋ ಈ ದೇಶವನ್ನು ಸಮಗ್ರವಾಗಿ, ಅಖಂಡವಾಗಿ ಈ ದೇಶವನ್ನು ವಿಕಸಿತ ಭಾರತ ಮಾಡುವಂಥವರ ಮಧ್ಯೆ ಮತ್ತು ಈ ದೇಶವನ್ನು ಒಡೆಯುವಂಥವರ ಮಧ್ಯೆ ನಡೆಯುವ ಚುನಾವಣೆ ಅನ್ನುವಂಥದ್ದನ್ನು ನಾವೆಲ್ಲ ಕಾರ್ಯಕರ್ತರು ಅತ್ಯಂತ ಸ್ಪಷ್ಟವಾಗಿ ತಿಳ್ಕೊಂಡು ಈ ಸಂದರ್ಭದಲ್ಲಿ ಇತ್ತೀಚೆಗೆ ನಡೆದಂಥ ರಾಷ್ಟ್ರೀಯ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದರು. ಅವರ ಹತ್ರ ಯಾವುದೋ ಒಂದು ವಿರೋಧ ಪಕ್ಷದ ನಾಯಕರು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೇಳಿದ್ರಂತೆ, 2001ರಿಂದ ಮೋದಿಜಿ ನೀವು 2014ರವರೆಗೆ ಗುಜರಾತ್ನ ಮುಖ್ಯಮಂತ್ರಿ ಆದ್ರಿ, 2014ರಿಂದ ಇವತ್ತಿನವರೆಗೆ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರಿ. ಇಷ್ಟು ದಿವಸ ಈ ಉತ್ಸಾಹವನ್ನು, ಈ ದೇಶದ ಬಗ್ಗೆ ಒಂದು ಅಪರಿಮಿತ ಪ್ರೀತಿಯನ್ನು ಹೇಗೆ ಇಟ್ಕೊಂಡಿದ್ದೀರಿ ಅನ್ನುವಂಥ ಮಾತನ್ನು ಆ ನಾಯಕ ಅವರ ಹತ್ರ ಕೇಳುವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಹೇಳಿದ್ರಂತೆ, ನಾನು ರಾಜನೀತಿಗೋಸ್ಕರ ಬಂದಿಲ್ಲ, ನಾನು ರಾಷ್ಟ್ರ ನೀತಿಯನ್ನು ಮಾಡಲಿಕ್ಕೋಸ್ಕರ ಈ ದೇಶದ ಪ್ರಧಾನಮಂತ್ರಿಯಾಗಿ, ಈ ದೇಶದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಿದರು. ಕುಡ್ಲ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಮಾಜಿ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್ ಗುರ್ಕಾರ್ಮೆದ ಪಾತೆರ ಬಂಡೇರು. ಈ ದೈವದ ಚಾವಡಿಡು ಕೊರತಿಕ್ಕನಂತ ಮಮ್ಮನ ಸಂತೋಷ ಭಾರಿ ಮಹತ್ತರವಾಯಿ ನಾವು ದಯಂದಕೇಂಡ ಈ ಕ್ಷೇತ್ರಕ್ಕೆ 2 ಜನ ಅಧಿಪತಿಗಳು ಒಂಜಿ ಸೋಮನಾಥ ದೇವರಂದಂಡ ಏಮೇಟ್ ಇರಾ ಸೋಮನಾಥ ದೇವರಿಗೆ ಸೋಮನಾಥ ದೇವರ ಚಾವಡಿಡಿ ಇನಿ ಜವಾಬ್ದಾರಿ ಕೊರಂದಂಡ ಆನೆ ಸೋಮೇಶ್ವರದ ಸೋಮನಾಥ ದೇವರ ಚಾವಡಿಡು ಅದು ಜವಾಬ್ದಾರಿಯಿಂದ ತೊಂದಂಚಿನ ಭಾಗ್ಯ ಎಂಕ ತೆಗೆದಿತ್ತಂದ್ರೆ ಇನಿ ಈತ್ ಜನತ ನಡುಟು ಈತ್ ಸಂತೋಷಡು ಭಾರಿ ಒಂಜಿ ವಿಶ್ವಾಸಡು ಅರ್ನ ದುಂಬದ ರಾಜಕೀಯ ಜೀವನ ಭವಿಷ್ಯ ಉಜ್ವಲವಾಡುವಮ್ಮನ ಶುಭಾಶಯದೊಟ್ಟಿಗೆ ಜವಾಬ್ದಾರಿನ ಕೊರಿಯರ ಭಾರಿ ಸಂತೋಷಡು ಹೆಮ್ಮೆಡಿ ಯಾನಿ ಜವಾಬ್ದಾರಿ ಕೊರಿಯರ ಭಾರಿ ಸಂತೋಷ ಆಪಣ ಬಂದಲೆ ದಯಂದಕೇಂಡ ಯಾನಿ ಇನಿ ವೇದಿಕೆ ಈತ್ ಉಂತುದು ನಿಖಲೆದ್ರು ಪಾತಿರೋಡು ನಾಡ ಬುಲೆಪಾಯನ ನಿಕುಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಕುಲ್ಲ
ಪಾರ್ಟಿದ ನಮ್ಮ ಪಕ್ಷದ ಹಿರಿಯ ಕೊಲ್ಲ ಇದೊಟ್ಟಿಗೆ ವಿಶೇಷವಾದ ಹೆಂಗೆ ಸಂತೋಷನ್ನೆಲ್ಲ ಸತೀಶನ್ನೆಲ್ಲ ಬಗ್ಗೆಂಗೆಲ್ಲ ಮಾತ ಚಂದ್ರಶೇಖರ್ ಉಚ್ಚಿಲ ಆದಪ್ಪು ಚಂದ್ರ ಸುಲ್ಲಾಲ್ ಆದಪ್ಪು ರವೀಂದ್ರನ್ ಆದಪ್ಪು ಮಾತೆಲ್ಲ ಹೊಂದುದು ಏನನ್ನ ಈ ಮಟ್ಟಗೆ ಬುಳೆಯರ ಕರಿನ 4 ವರ್ಷ ತುಂಬ ಅವಕಾಶ ಕೊರನ ಕಾರಣಗೋಸ್ಕರ ಇನ್ನೊಂದು ಮಾಜಿ ಅಧ್ಯಕ್ಷ ಭವನ ಪುದರ್ನ ಇನಿ ಶಾಶ್ವತವಾದ ಒರಿಯರ ಕಾರಣ ನಿಕುಲಾತರ ಬಂದಿಲ್ಲ. ಈ ಪೊರ್ತುಡು ಹೊಸ ಅಧ್ಯಕ್ಷರು ಜಗದೀಶ್ ಆಡ್ವ ಕೋತಬೈಲ್ ಬೊಕ್ಕ ಪದಾಧಿಕಾರಿಗಳಿಗೆ ಅಧಿಕಾರನ ಒಪ್ಪಾಯಿರು. ಅವರಿಗೆ ಅಭಿನಂದನಿಸೋಣ. ಕುಡ್ಲ ಮಂಡಲದ ಹೊಸ ಅಧ್ಯಕ್ಷರು ಜಗದೀಶ್ ಆಡ್ವ ಕುವೆತಬೈಲ್ ಪಾತರೊಂದು ಪಕ್ಷ ನಂಬಿಕೆದ ಮೂಲಕ ಈ ಸರ್ತಿ ಹೊಸ ಜವಾಬ್ದಾರಿನ ಕೊಡ್ತುಂಡು. ಕಾರ್ಯಕರ್ತೆರೆ ಎಂಕ್ ಶಕ್ತಿ ಆತೆರು. ಈ ಸರ್ತಿ ಕುಡ್ಲ ವಿಧಾನಸಭಾ ಕ್ಷೇತ್ರಡು ಬಿಜೆಪಿನು ಜಾಸ್ತಿ ಅಂತರಡು ಗೆಂದದು ಕೊರ್ಪವನವೇ ತಂಕ್ಲಿನ ಜವಾಬ್ದಾರಿ ಆತಂಡು. ತಂಕ್ಲು ಒಗ್ಗಟ್ಟಾದು ಬೇಲೆ ಮಲ್ಪುಗ ಪಂಡ ತೆರೆಪಾಯರು. 3 ವರ್ಷ ಮಾತ್ರ ಅಧ್ಯಕ್ಷ ಆದುಪ್ಪೆ ನಿರ್ದುಂಬುಲಾಯನ ಜಗದೀಶ್ ಆಳ್ವೆ ಎಲ್ಲಂಜಿಲಾಯನ ಜಗದೀಶ್ ಆಳ್ವೆ ಯಾನೆ ನಿಕ್ಲೆನೊಟ್ಟಿಗೆ ಅಧ್ಯಕ್ಷದ ವರ್ತನೆ ಏಪಲ ಮಲ್ಪುಜಿ ಯಾನೊಂಜಿ ಸಾಮಾನ್ಯ ಕಾರ್ಯಕರ್ತ ನಿಖಲ್ನ ನಡುಟು ಏಪಲ ಬೇಲೆ ಮಲ್ಪ ಪಂಪುಂಜಿ ಮಲ್ಲ ಭರವಸೆನ ಯಾನೆ ನಿಖಲೆಗೆ ಕೊರೊಂದುಲ್ಲ ಎಂಕೆ ನಿಜವಾದ ಏರ್ಲ ಎನ್ನ ಅಭಿಮಾನಿ ಬಳಗ ಎಂಗೆ ಏರ್ಲ ಬಿಡ್ಚಿ ಎಂಗೆ ನಿಜವಾದ ಅಭಿಮಾನಿಗಳು ಬಿಡ್ಚಿ ಎಂಕ್ ಬೋಡಾಯಿನಿ ಎಂಕ್ ಬೊಂಡ ರಟ್ಟು ನೆರ್ಲೆ ಆಂಡ ಪಕ್ಷದ ಪ್ರತಿಯೊಂದು ನೆಕ್ಕಲ ಬದ್ಧರಾದಿತ್ತನ ಕಾರ್ಯಕರ್ತರು ಮಾತ್ರ ಎಂಕ್ ಬೋಡಾಯಿನಿ ಎನ್ನ ಅಭಿಮಾನಿ ಬಳಗ ಎಂಕ್ ಏರ್ಲ ಬೊಡ್ಚಿ ದಯಮಲ್ತದೆ ನಿಖಲು ಮಾತೆರ್ಲ ಯಾನ ಗಟ್ಟಿ ಆವಡಂದಂಡ ನಿಖಲು ಮಾತ್ರ ಐತ ಬಿರೋಡು ಬೆಂದಂಡ ಮಾತ್ರ ಎಂಕ್ ಸಾಧ್ಯ ಬನಿ ಬೇತ ಎಂಕ್ ಸಾಧನೆ ಮಲ್ಪರ ಸಾಧ್ಯನೇ ಇಜ್ಜಿ. ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಪಾತೆರೊಂದು ಅಧಿಕಾರ ಜವಾಬ್ದಾರಿ ತಾತ್ಕಾಲಿಕ ಆಂಡ ನಮ ಆ ಪೊರ್ತುಡು ಮಲ್ಪನ ಸೇವೆ ಶಾಶ್ವತ ಆದುಕೊಂಡು ಕುಡ್ಲ ಮಂಡಲ ನಡಪುನ ಹೊಸ ಅಧ್ಯಕ್ಷನ ಪದಗ್ರಹಣ ಲೇಸು ಜಿಲ್ಲೆಡೆ ಮಾದರಿ ಆತನ ಪಂಡ ತೆರೆಪಾಯರು. ಹಿರಿಯರ್ ನಕಲು ಪೂರ ಸೇರಿದು ಬಿಜೆಪಿದ ಕಾರ್ಡ್ ಕೊಡ್ತೇವೆ ಮಾತೆಲ್ಲ ಕೆಲವರು ಫಣಿಯರುಂಡು ಮುರಣಿ ಮೊರ ಐಟ್ ಬರೋಂದಿತ್ತರ ಮಾರೆ ಬಿಜೆಪಿದ ಕಾರ್ಡ್ ಬನ್ನ ಬಾರಿ ಖುಷಿ ಆಪುನಿರ ಎಂತೂನಾಗ ಎಲ್ಲ ನೀವು ಜಪ್ಪನಾಗ ಎಂಚ ಆಪುನಂದು ಬಂಡ್ರೆ ಆಪಿಚ್ ಮೂಜು ವರ್ಷ ಕರಿನಾಗ ಅಂಚ ಅದು ಯಾರು ನೆನಪು ಮಲ್ಪುನು ಜಗ್ಗನ್ನ ನಮ್ಮ ಮಾತ ವೇದಿಕೆ ಕುಲ್ದು ನಕ್ಲುಪ್ಪ ಎತ್ತಿರ್ತು ಕುಲ್ದು ನಕ್ಲುಪ್ಪ ಇದು ಪೂರ ಅಧಿಕಾರ ಜವಾಬ್ದಾರಿ ತಾತ್ಕಾಲಿಕ ನಮ್ಮ ಜೀವನ ಶಾಶ್ವತ ಬಿಜೆಪಿ ಶಾಶ್ವತ ಅಧಿಕಾರ ಇನಿ ಬರ್ಪುಂಡು ಜವಾಬ್ದಾರಿ ಇನಿ ತಿಕ್ಕೊಂಡು ಎಲ್ಲ ನನ್ನವರಿಯಾಗೆ ನನ್ನೊಂಜಿ ತಿಕ್ಕೊಂಡು ನಾನು ನಿಜವಾದ ಪೋಯಿನ ಸಲ ಚಂದ್ರಾಸ್ ಅಧ್ಯಕ್ಷ ತಿಕ್ಕೊಡು ಒಂದು ಪನ್ಪುನ ಭಾರಿ ಹೋರಾಟ ಕಿರಿಕಿರಿ ಪೂರ ವ್ಯತ್ಯಾಸ ಪೂರ ಆದಿತ್ತನ ಎನ್ನ ಮೂಜಿ ತಿಂಗೋಲು ಜಾಸ್ತಿ ಆಯ್ನಕ್ಕೋಸ್ಕರ ಅಧ್ಯಕ್ಷ ಆತಿಜಿ ಅಂಚಾದ ಎನ್ನ ಮೆಗ್ಗೆ ಚಂದ್ರಾಸ್ ಪಂಡಿತ್ ಅವಸುಗು 4 ವರ್ಷ ಅಧಿಕಾರ ತಿಕ್ಕನು ಅಂಡ ದೇವರೇ ನನ್ನ ಕನತದ ಜಿಲ್ಲೆದ ಅಧ್ಯಕ್ಷ ಮಲ್ತೇರು ಇನ್ನು ಜಿಲ್ಲೆದ ಅಧ್ಯಕ್ಷ ಮಲ್ತೇರು ಇಂದು ದೇವ ಇಚ್ಛೆ ಇನಿ ತಿರ್ತುಕುಲ್ದನಾಗ್ಲಿ ಎಲ್ಲ ಎರಾವರಿ ಬತ್ತದ ಜಿಲ್ಲೆದ ಅಧ್ಯಕ್ಷ ಯಾರ್ಯಾರು 3 ವರ್ಷ ಕರಿಬಕ್ಕ ಯಾನು ತರೆಕತೆ ತೊನ್ನ ಅವಶ್ಯಕತೆ ಜಂಕೆ ನಿತಿಕಿದೀನಿ ಯಾನೇ ವೇರಪ್ಪು ನೀನು ಹೌದಾಲ ಪ್ರಶ್ನೆ ಇಜ್ಜಿ ಅಧಿಕಾರ ಕೊರ್ನಾಗ ಈತ ಜನಕ್ಕೆ ಮುಲ್ಪಾಗೆ ಕೆಲವು ಜನಕ್ಕೆ ಜಗ್ಗನ್ನಾಗ ಅಧಿಕಾರ ಕೊರ್ದುಪ್ಪೆರೆ ಅದು ಯಾರು ಜಿಲ್ಲೆಡ್ ಕೊರ್ನಾಗ ಹೆಂಗ್ ಕೊಂಜಾತ ಜನಕ್ಕೆ ಕೊರ್ದುಪ್ಪೆರೆ ಯಾರು ಎಂಕ್ ಮಾತ್ರಗಳ ಸಮಾಧಾನ ಮಲ್ಪರೆ ಎಂಕ್ ಸಾಧ್ಯನೇ ಜಂಕಿತ ಏರಿ ನಾವು ಸಂಶಯ ಹಿಡಿದುಪ್ಪೇರು ಏರು ಸರಿಟು ತುಪ್ಪೇರು ಎಂಕೆ ಪೊಡಿಗೆ ದಯಬಂಡ ಪೂರರೆಗ್ಲ ಕೊರ್ರೆ ಆತಿಜಿ ಪೂರರೆಲ್ಲ ಸಮಾಧಾನ ಮಲ್ಪರೆ ಆಪುಲ್ಲ ಇಜ್ಜಿ ಅಣ್ಣ ಒಂಜಿ ಮಾತ್ರ ನಿಕ್ಲಿಗೆ ಅನ್ನ ಭಾರಿ ಗಟ್ಟಿಡೆ ಧೈರ್ಯೋಡು ಪನ್ಪೆ ಈ ಜಿಲ್ಲೆಡ್ ಮಾತ ಸಮುದಾಯಲ್ಲ ಮಾತ ಜಾತಿ ದಕ್ಲಿಲ್ಲ ಎಲ್ಲೆಲ್ಲೇ ಜಾತಿ ದಕ್ಲಿನ ಗುರುತಿಸದ ಮಂಡಲದ ಅಧ್ಯಕ್ಷ ಮಲ್ತನಂಚಿನ ಭಾರಿ ಮಲ್ಲ ಇತಿಹಾಸ ಇತ್ತನ ಈ ಸರಿ ಇದು ಬನ್ನಿಯರೆ ನಾನು ಅತ್ಯಂತ ಸಂತೋಷ ಪಡೆದೆ. ಜಿಲ್ಲಾ ಪ್ರಭಾರಿ ನಿತಿನ್, ಉಪಾಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಪ್ರಧಾನ ಕಾರ್ಯದರ್ಶಿಗಳು ಪ್ರೇಮಾನಂದ ಶೆಟ್ಟಿ, ಮುಖಂಡರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ದಿನೇಶ್ ಅಮ್ಟೂರು, ಸಂಧ್ಯಾ ಪೈ, ವಿದ್ಯಾ ಗೌರಿ, ಮಹೇಶ್ ಚೋಗಿ, ಮೋಹನ್ ರಾಜ್ ಕೆಆರ್, ವಸಂತ್ ಜೆ ಪೂಜಾರಿ, ಟಿಜಿ ರಾಜಾರಾಮ್ ಭಟ್, ಚಂದ್ರಶೇಖರ್ ಉಚ್ಚಿಲ್, ಚಂದ್ರಹಾಸ್ ಉಳ್ಳಾಲ್, ಹಿರಿಯರು ಸೀತಾರಾಂ ಬಂಗೇರ, ಸೇಸಪ್ಪ ಟೈಲರ್, ಕುಡ್ಲ ವಿಧಾನಸಭಾ ಕ್ಷೇತ್ರದ ಬಿಜೆಪಿದ ಹೊಸ ಪದಾಧಿಕಾರಿಗಳು ಪದಗ್ರಹಣ ಲಿಸ್ಟ್ ಪಾಲ್ಪಡೆದಿದ್ದಾರೆ. ಉಪಾಧ್ಯಕ್ಷರು ಹೇಮಂತ್ ಶೆಟ್ಟಿ ಸಭೆ ನೆತ್ಕೊಂಡಿರು. ಜೀವನ್ ತೊಕ್ಕೋಟು ಸಭೆ ಸುಧಾರಿಕೆ ಮಾಡ್ತಾರೆ. ದಯಾನಂದ ತೊಕ್ಕೋಟು ಸೊಲ್ಮೆ ಸಂದಾಯರು. ಕಾರ್ಯಕ್ರಮದ ಪೂರ್ವಭಾವಿಯಾದ ಕಾಯರ್ಗೋಡಿರ್ದು ಮುಡಿಪು ಜಂಕ್ಷನ್ ಮುಟ್ಟ ಬೊಕ್ಕ ಅಲ್ಪರ್ದು ಮುಡಿಪಿನ್ನಾರ ಕ್ಷೇತ್ರ ಮುಟ್ಟ ಅದ್ದೂರಿದ ಮೆರವಣಿಗೆ ನಡೆದಳು.
ಕಾಪಿಕಾಡ್ ಗಾಂಧಿನಗರ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನಡ್ ಪೊಸ ಶಿಲಾಮಯ ಗರ್ಭಗುಡಿಟ್ ಶ್ರೀ ಬಬ್ಬುಸ್ವಾಮಿ ತನ್ನಿಮಾನಿಗ ಕ್ಷೇತ್ರಪಾಲ ಗುಳಿಗ ರಾಹು ಗುಳಿಗ ಪಂಜುರ್ಲಿ ಗುಳಿಗ ಬೊಕ್ಕ ಕೊರಗತನಿಯ ದೈವಲೆದ ಪುನರ್ ಪ್ರತಿಷ್ಠೆ ಕಲಶಾಭಿಷೇಕದ ಸಂಭ್ರಮಲು ಬುಧವಾರ ಕಾಣ ನಡೆತಂಡೆ. ಶ್ರೀ ಬಬ್ಬುಸ್ವಾಮಿ ಪಂಜುರ್ಲಿ ಬೊಕ್ಕ ಗುಳಿಗ ದೈವಲೆದ ದರ್ಶನ ಸೇವೆದೊಟ್ಟಿಗೆ ಶ್ರೀ ದೈವಲಿಗ ಕಲಶಾಭಿಷೇಕ ನಡೆತಂಡೆ. ಮಂಡಲ ಕಠಿಣ ಕಲಶ ನವಕ ಪ್ರಧಾನ ಕಲಶಡು ಪಂಚಾದೈವಲು ಜಲಕಾಪಿನಿ ದೈವ ಗರ್ಭಗುಂಡ ಬತ್ತಿನಡು ಬಕ್ಕ ಸೂರ್ಯಚಂದ್ರಾದಿ ಕಾಲಮುತ್ತೊಗಲಿ ಮಣ್ಣು ಬಾತಿರೋಡು ದೈವಗೆ ಏರ್ಪರ್ದಕ್ಕೆ ರಕಲ್ಲ ಬಾಲಗ ದಾದವಂತ ಕಾರ್ಯಾನ್ವಾಗ ಆಗೋಡ ಅವ ಒಂದು ಬರೋಡು ದನ್ನುದಲೆ ಅಪಗಾನಗ ಅಕಳ್ಳೊಲ ಮಲ್ಪವನ್ ಚಿತ್ರ ವಿಚಾರದ ಅಲತ್ತು ಅಹಂಕಾರಾಡಂಬರತ್ತು ದೈವರ ದೇವರ ಮಲ್ಪಯಣ ಮಲ್ಪವನ್ಪಿನ ಮುಟ್ಟದ ಒಂದು ತೀರ್ಮಾನ ಆ ಪ್ರಕಾರವಾದಿ ಈ ಮನ್ನಡು ಬರ್ತದೆ ಮಲ್ತಿನ ಕಾರ್ಯಡು ಪಂಚದೈವಲ್ಲ ಲೆತ್ತು ಬಾತರೊಂದುಲ್ಲರಿಗೆ ಐತ ಫಲ ರಾಜ್ಯ ಮಾಗನೆ ಗುಂಡಿಗೆ ಮಲ್ಪಾದ ಹೊರದು ಮಿತ್ತಗಳ ನಾಲ್ಕು ರಾಜ್ಯಗಳ ಚಾಕಿರ ಮಲ್ಪಿಸುತ್ತಿರುವ ಯೋಗನು ದೇವರಡ ಕೇಂದ್ರ ಒದಗಾದ ಕೊರತೆ ಈ ಪೊಟ್ಟಿಗೆಯನ್ನು ಕಟ್ಟಿಚ್ಚಿನ ಕಲಶ ತೀರ್ಚಿನ ಓಮಡು ಪರಿಪೂರ್ಣಾದಿನ ಗುಂಡಪತ್ರ ಬಂದು ತೀರ್ಮಾನ ಒಂದಿನ ಕಟ್ಟು ಮಲ್ಪವೆ ಗುಂಡಪತ್ರ ಉತ್ತರ ಎನ್ನ ಗ್ರಾಮದೇವನ ಪಾದಬತ್ತಿನ ಹೊಟ್ಟು ಬತ್ತಿನ ಎನ್ನ ದೇವರ ಸೆರಗುರುಪಿನ ಸಮಯ ಬತ್ತಿನ ಎನ್ನಪ್ಪ ಕಟ್ಟಿರ್ತಿಚ್ಚಿನ ಮಾದೇವಿಗೆ ಮಾದ ಭೇಟಿ ಕೊಡ್ತು ಎನ್ನ ರಾಜ್ಯದ ಎನ್ನ ಕೇಂದ್ರ ಗುಂಡಬತ್ತಿನ ಗಳಿಗೆ ನೆಟ್ಟದಾರ ಕಟ್ಟು ರಾಶಿ ಬರುವ ಎಟ್ಟೆ ರಾಶಿ ಬರೋಕೆ
ಮಧ್ಯಾಹ್ನ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆತದೆ. ಕಾಪಿಕಾ ಶ್ರೀ ಬಾಬುಸ್ವಾಮಿ ದೇವಸ್ಥಾನದ ಗುರಿಕಾರ್ಯರು ರಾಜ್ಕುಮಾರ್, ರವೀಂದ್ರ ಭಂಡಾರ ಮೂಲ್ಯ, ಪೂಜಾ ಸಹಾಯಕರು ತಿಲಕ್ ಉಳ್ಳಾಲ್, ಆಡಳಿತ ಸಮಿತಿ ಅಧ್ಯಕ್ಷರು ಸಂದೀಪ್ ಉಳ್ಳಾಲ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಪ್ರಕಾಶ್ ಚೆ ಸಾಲ್ಯಾನ್, ಉತ್ಸವ ಸಮಿತಿ ಅಧ್ಯಕ್ಷರು ಸುರೇಶ್ ಭಟ್ನಗರ ಬೊಕ್ಕ ಕಾರ್ಯಕಾರಿ ಸಮಿತಿ ಸದಸ್ಯರು ಉಳಿದ 10 ಸಂಸ್ಥೆಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ. ಅಸೈಗೋಲಿ ದಡಸ್ಥ ಶ್ರೀ ಆದಿಶಕ್ತಿ ದೇವಸ್ಥಾನದ 35ನೇ ವರ್ಷದ ವರ್ಷಾವಧಿ ಉತ್ಸವದ ಸಂಭ್ರಮಲು ಐತಾರಕಾಂಡೆ ಶುರುವಾದ ಅಂಗಾರಮುಟ ನಡೆತಂಡು. ಅಂಗಾರಕಾಂಡೆ ಚಂಡಿಕಾ ಹೋಮದ ವೈದಿಕ ವಿಧಿಗಳು ಶುರುವಾದ ಮಧ್ಯಾಹ್ನ ಪೂರ್ಣಾಹುತಿ ನಡೆತಂಡು.
ನವೆಡ್ದು ಬೊಕ್ಕ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆತಂಡು. ಶ್ರೀ ಆದಿಶಕ್ತಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಬೇಬೀಂದ್ರ ಪೂಜಾರಿ ಬೆಲ್ಮಬರಿಕೆ, ಸೇವಾ ಸಮಿತಿದ ಗೌರವ ಅಧ್ಯಕ್ಷರು ಸೀತಾರಾಮ ಶೆಟ್ಟಿ ತಡಸ್, ಶ್ರೀಮತಿ ಸುಧಾ ಸೀತಾರಾಮ ಶೆಟ್ಟಿ ತಡಸ್, ಅಧ್ಯಕ್ಷರು ರಾಮಣ್ಣ ಶೆಟ್ಟಿ ಬೆಲ್ಮ ಗುಡ್ಡೆಮಾರ್, ಗೌರವ ಅಧ್ಯಕ್ಷರು ವಿಶ್ವನಾಥ ನಾಯ್ಕಾಸೆ ಬೊಕ್ಕ ಸರ್ವ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡಿ ಅಂಗಾರೆ ಬಯ್ಯಗ್ ನೂತ ಆಚರಣೆ ದಿನದ ಸಂಧ್ಯಾ ಭಜನೋತ್ಸವ ನಡೆತಂಡು.
ದಿವಂಗತ ಮಾಧವ ಪಂಡಿತರ್ನ ಮಗೆ ವಸಂತ್ ಪಂಡಿತ್ ಗುಂಪೆ ಬೊಕ್ಕ ಶ್ರೀಮತಿ ಗೀತಾ, ಶ್ರೀಮತಿ ರಾಧಿಕಾ ಬೊಕ್ಕ ಪ್ರವೀಣ್, ಕುಮಾರಿ ವಂದಿತಾ, ಯಶ್ವಿತ್, ಸನ್ನಿಧಿ ಕೊಲ್ಯ, ಕುಂಪಲ ಚೇತನ್ ನಗರದ ಶ್ರೀಮತಿ ದೇವಕಿ ಎಸ್ ರೈ, ಶ್ರೀಮತಿ ಶಾಲಿನಿ, ಶ್ರೀಮತಿ ಬೀನಾ, ಸತ್ಯನ್ ನಿಸರ್ಗ, ಕುಂಪಲ ಕೃತಿ ಎಲೆಕ್ಟ್ರಿಕಲ್ದ ಶ್ರೀಮತಿ ಅಕ್ಷಿತಾ ಬೊಕ್ಕ ವಿನೋದ್, ಚಿತ್ರಾಂಜಲಿ ನಗರದ ಶ್ರೀಮತಿ ಕುಸುಮ ಬೊಕ್ಕ ಕಮಲಾಕ್ಷ, ಶ್ರೀಮತಿ ಮೋಹಿನಿ ಬೊಕ್ಕ ಸತೀಶ್ ಸುವರ್ಣ, ಶ್ರೀಮತಿ ನಿಶಾ ರಾಜೇಶ್ ಕುಜುಮಗದ್ದೆ, ಶ್ರೀಮತಿ ಶರ್ಮಿಳಾ ಬೊಕ್ಕ ಪ್ರಶಾಂತ್ ಆಲ್ವಾ, ವಿಘ್ನೇಶ್ ಆಲ್ವಾ, ಕುಂಪಲದ ಶ್ರೀಮತಿ ಚಂದ್ರಿಕಾ ನಾಯಕ್ ಬೊಕ್ಕ ವಂದಿತಾ ನಾಯಕ್, ಕೋಟೆಕಾಡ್ದ ಶ್ರೀಮತಿ ಯಶ್ವಿತಾ ಬೊಕ್ಕ ರಾಕೇಶ್, ಕನೀರ್ ತೋಟದ ಶ್ರೀಮತಿ ಪ್ರಸೀತಾ ಬೊಕ್ಕ ಸಂತೋಷ್ ಕುಮಾರ್ ಬೊಕ್ಕ ಜೋಗ್ಲು, ಕಡಂಬಾರ್ದ ಶ್ರೀಮತಿ ಪದ್ಮಾವತಿ ಬೊಕ್ಕ ವಿಶ್ವನಾಥ, ಕುಂಪಲ ಕೃಷ್ಣನಗರದ ಶ್ರೀನಿವಾಸ್, ಭಾಸ್ಕರ್ ಪೂಜಾರಿ ಹೇರೂರು ಕಾಸರಗೋಡ್ தொடர் ಬೆಳಗಾದು ನೂತ ಆಚಿನ ದಿನದ ಸಂಧ್ಯಾ ಭಜನ ಸೇವೆನೆ ನಡಪಾದ ಕೊರಿಯರು.
ಕೊಕ್ಕರೆ ಶ್ರೀ ಮಹಾಲಕ್ಷ್ಮಿ ಮಂದಿರದಕ್ಕೂ ನೂತ ಆಜನೆ ದಿನದ ಸಂಧ್ಯಾ ಭಜನಾ ಸೇವೆನೆ ನಡಪಾದ ಕೊರಿಯರು. ಗಂಟೆಗಳಿರೆಂದು ಧ್ವನಿ ಮಾಡಿದೆ ಅಯ್ಯಪ್ಪನ ನಾಮ ಮೂಡಿದೆ. ಗುಡಿ ಗಂಟೆಗಳಿರೆಂದು ಧ್ವನಿ ಮಾಡಿದೆ ಅಯ್ಯಪ್ಪನ ನಾಮ ಮೂಡಿದೆ. ತಂಗಾಳಿ ತಂಪಾಗಿ ಧಾವಿಸಿದೆ ಕಾಪಿಕಾಡ್ ಗಾಂಧಿನಗರದ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನಡ್ ಹೊಸ ಶಿಲಾಮಯ ಗರ್ಭಗುಡಿಟ್ ಶ್ರೀ ಬಬ್ಬುಸ್ವಾಮಿ ತನ್ನಿಮಾನಿಗ ಕ್ಷೇತ್ರಪಾಲ ಗುಡಿಗ ರಾಹು ಗುಡಿಗ ಪಂಜುರ್ಲಿ ಗುಡಿಗ ಬೊಕ್ಕ ಕೊರಗತನಿಯ ದೈವಲೆದ ಪುನರ್ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ್ಕ ನೇಮೋತ್ಸವದ ಅಂಗವಾದ ಸೋಮವಾರ ಬಯ್ಯಡ್ ಧಾರ್ಮಿಕ ಸಭೆ ರೇಸನ್ನು ಅಟನೆ ಮಾಡಿದ್ದೇರು. ಕೆಮ್ಮಣ್ಣು ಪಡುತೋನ್ಸೆ ಕೋಡಿ ಕಂಡಾಲ ಕ್ಷೇತ್ರ ಆದಿಸ್ಥಳ ಶ್ರೀ ಕೋರ್ದಬ್ಬು ದೈವಸ್ಥಾನದ ಆಡಳಿತ ಮೊಕ್ತೇಸರರು ಕೋಡಿ ಕಂಡಾಳ ಗುತ್ತದ ರಘುರಾಮ್ ಶೆಟ್ರು ಸಭೆಲೇಸನ ಉದಿಪನ ಮಲ್ದದ ಕಾರ್ಯಕ್ರಮಗಳು ಶುಭ ಹಾರೈಸಿರು. ಒಲ್ಪ ವಾ ಕ್ಷೇತ್ರುಡು ವಾ ಜಾಗಡಿ ಲೆಪ್ಪುವರ ಮುಂದಾಪೆ ತೋಡ ನೀರು ಕಾಡ ಪೂ ಇತ್ತನ ಯಾವ ಎಂಕ್ ನೀವು ಲೆತ್ತಿನಡೆ ಬರ್ಪೆ ಎನ್ಪಂಜಿ ಆ ನಂಬಿಕೆ ఆయన ಪಾತ್ರ ಕೊಡ್ದೊಬ್ಬನ ಪಾತ್ರ ಆ ಪ್ರಕಾರ ಈ ಜಾಗಡು ಆಯ ಸ್ಥಿರವಾದ ನೆಲೆ ಉಸದೆ ఆయన ಸಂಪೂರ್ಣ ಅನುಗ್ರಹ ನಿಗಲಿಗೆ ಉಂಡು ಬಗ್ಗೆ ಎಂಕ ಅನುಮಾನದಲ್ಲ ಇಜ್ಜಿ ಇದೇ ಪಂಡ ಆ ಸಾನ್ನಿಧ್ಯದ ಒಂಜಿ ಲಕ್ಷಣ ಆ ಸಾನ್ನಿಧ್ಯದ ಒಂಜಿ ಇಂಚಿನ ಒಂಜಿ ಆಕರ್ಷಣೆ ವಿಶೇಷವಾದ ತೋಜಿ ಬರೋದು ಉಂಡು ಅವು ನಿಗಲ ಪ್ರಯತ್ನ ದೈವಾನುಗ್ರಹ ನಮ್ಮ ದಾಲಜ್ಜಿ ತೇನೆ ವಿನ ಹತ್ರ ಬೆಪ್ಪನಾಚಲಿಸಿ ಮಾಡ್ಲಕ್ಕನಿ ದೇವರನ್ನ ಅನುಗ್ರಹ ಇಜ್ಜಿಂದ ಅಂಡ ಒಂಜಿ ಪಂಚದ ಪೊಡಿ ಸಮೇತ ಪಂದೊಂದಿಗೆ ಯಾನು ಮಲ್ತೆ ಎರಡು ದಾಂಡು ಏನು ಪಂಪ ಹಿಡಿದು ಆಯ ಮಲ್ಪುಂಡೆ ಏನು ಪಂಪ ಒಂಜಿ ಶಬ್ದ మరి పొర్లు ఆవుదన్న అభిప్రాయం. ಕಾರ್ಯಕ್ರಮದ ಪಾಲ್ಪಡೆಯಿನ ತುಳು ವಿದ್ವಾಂಸರು ಕೆ ಪೇಜಾವರ ಅದ್ಭುತವಾಯಿನ ಸಾನ ಮೂಲು ನಿರ್ಮಾಣ ಆತಂಡು ಅವಕ್ಕೆ ಕಾರಣ ಮಾತೆರ್ನಲ ಬೆಗರ ಪಂಡದ ಧಾರ್ಮಿಕ ಉಪನ್ಯಾಸ ಮಾಡ್ತೇರು. ಕರಿಯ ನೂರೆಂಡು ಕಾರಾದಿನ ಚಿತ್ರನ ದಾದ ಉಂಡ ಅವ್ಯ ಕರಿಯ ಅಂದನಿ ಇದಕ್ಕೆಲ್ಲ ನಮ್ಮ ಇನ್ನು ಬಂದೆಟ್ಟು ಪಾಡೊಂದಿಲ್ಲ ನಮ್ಮ ಮುಂಡು ಪಾಡೊಂದಿಲ್ಲ ಐದು ಬೊಕ್ಕ ಬತ್ತಿನ ಚಿತ್ರನ ಏರಿಂದ್ಕೆಂಡ ತನಿಮನಿಗ ಬತ್ತಿನತ್ತು ಅಪ್ಪ ಮೂವೇರು ಮುಗ್ಗೇರ್ಕುಲ್ ಬರ್ಪೇರು ಮೂವೇರು ಮುಗ್ಗೇರ್ಕುಲ್ ಪಂಡ ಐಟ್ ಇರುವೇರು ಮುಗಿಯರ್ಕುಲು ಮೆಗ್ಗೆ ಪಕ್ಕ ಪಲೆಯೇ ಐದು ಪಕ್ಕ ಅಕಲ್ನೂರಿ ಬಾವಿ ಕೆಳತ್ತ ಪೆರುನು ಪಂಡದು ಅಕುಲು ಮೂಜಿ ಜನ ಬತ್ತದು ಅಲ್ಪ ನಾಗದೇವಿಯರ ಸಾನ್ನಿಧ್ಯ ಪೋಪಿನ ಬಂದು ಕಡ್ಗೇಶ್ವರಿ ಪೋಪಿನ ಜಾಗಡ್ ಅಲ್ಪ ಮೊಕ್ಲೆಲ್ಲ ಅಕಲ್ ವಿರುಟೇನು ಈಗಿನ ಗೆರೆ ಪಾಡಿಯರು ಅಕ್ಲೆಲ್ಲ ಕೆರಾಜಿ ಈ ಮೂವೇರು ಮುಗಿಯರ್ಲಕ್ಕೆ ನಾಡೊಂದು ತನಿಮನಿಗೆ ಬತ್ತೇರು ತನಿಮನಿಗೆ ಬತ್ತದಾಯ್ತು ಮಿತ್ರದು ಉಂತನಾಗ ಎರಪ್ಪೆ ಉಂತದಾರೆ ನೀರು ಏನಾರು ದುಂಬು ಬಿಟ್ಟದಾರ ನನ್ನ ಏನಾರು ಪಲಿ ಬಂದು ಲೆಪ್ಪ ಬೊಕ್ಕ ಬಿಟ್ಟದಾರ ನನ್ನ ತಂಗಡಿ ಬಂದು ಲೆಪ್ಪ ಪಂಡದು ಐದು ಬೊಕ್ಕ ಆರು ಆತು ಬರ್ತಾನಾಗ ಮಮ್ಮಲ್ಲ ಶಕ್ತಿ ಏನಂತಿತ್ತಿನ ಅವಳ ಪಾರ್ವತಿ ಸ್ವರೂಪಿಣಿ ಏನಂತಿತ್ತಿನ ತನಿ ಮನಿಗ ದಾದ ಮಲ್ತಿರಂದು ಕೇಂಡ ಆರ್ನ ಗೆಜ್ಜೆ ಕತ್ತಿಡಿ ಆ ಗೆಜ್ಜೆ ಅಲ್ಪ ರಣಗೋಲಿ ಮರಣದ ದೆತ್ತು ಪಾಡಿಯರೆ ಗೆಜ್ಜೆ ಕತ್ತಿಡಿ ಆಸಿಗಲ್ಲಿಗೆ 16 ಗೆರೆ ಪಾಡಿಯರೆ ದೂಲ್ ದಿವಸ ಎಲ್ಲ ಏನಂತಿದ್ರು ಪುರ್ತುಡು ತೀರ್ತದ್ದು ಒಂಜಿ ಮಮ್ಮಲ್ಲ ಶಕ್ತಿ ಉಂತುದುಂಡು ಎಂಚ ಮಿತ್ತಿರ್ ಬತ್ತುವರ್ ಬರ್ರೆ ಜಪ್ಪಡವಲಿ ಪನ್ನಾಗ ಬಲ್ಲುಲ ಇಜ್ಜಿ ಹತ್ತದಂಡ ಬೇರ್ಲ ಇಜ್ಜಿ ಎಂದು ಐದು ಬಕ್ಕ ಒರುವರ ಕುಂಟು ತುತ್ತಾದ ಅಜ್ಪ ಮರಂಗೆದ ಸೀರೆನ ಜಪ್ಪಡಾಯರೆ ಅವೇನು
ಬಬ್ಬು ಸ್ವಾಮಿ ಮಿತ್ತುಮನ ಒಂಜಿ ಪಾತ್ರ ಪನ್ಪಿರಾರೆ ಈ ಒವೇ ಕಾರಣಗಳ ಬಾನ ತೂದು ಬರಿಯರ ಬಲ್ಲಿ ಭೂಮಿ ತೂದು ಬಲ ಪಂದು ಆರು ಭೂಮಿ ತೂವಂತು ಬತ್ತು ನನ್ನ ಕಡೆಗೆ ನಾನು ವ್ಯಾಪ ಎತ್ತುವೆ ಎಂದು ಪನ್ನಾಗ ಅಪಗಾರು ನನ್ನ ದಿರ್ತಿನ ಪುಣ್ಯಾತ್ಮದಿಯರಪ್ಪ ಬಂದು ತೂದು ಅಲ್ಪ ಒಂಜಿ ಎಲ್ಲ ಶಾಪಗ್ರಸ್ತಾರಪ್ಪೇರು ಅವು ನಂಗೆ ಗೊತ್ತಿತ್ತು ನನ್ನ ಕಥೆ ಅವಿನ ಪಣಿಯರ ಬೋಪುಜಿ ಇಂಚಿತ್ತಿನ ಅದ್ಭುತವಾಯಿನ ಚಿತ್ರ ಮಮಲ್ಲ ಶಕ್ತಿ ಇನ್ನು ಬಡಕಾಯಿ ಬಾರ್ಕೂರುಡ್ದು ತನಕ ನೀಲೇಶ್ವರ ಮುಟ್ಟ ಇನ್ನು ಯಾನು ಎಲ್ಲಿ ಉಪ್ಪುನಗ ಎಲ್ಲೆಲ್ಲ ಮಣ್ಣದ ಚಿಟ್ಟೆಲೆಡ ಆರಾಧನೆ ಮಲ್ದನ ತೂತ ಇನ್ನು ಶಿಲಾಮಯ್ಯ 1,25,00,000 ಒಂಜಿ ಮಾಮಲ್ಲ ಬಜೆಟ್ ಪಂಡ ನಂಗೆ ಕೇನ್ನಗನೆ ನಂಗೆ ಆಶ್ಚರ್ಯ ಆಪುಂಡು. ಸಭೆಲಿಸ್ತ ಗುರ್ಕಾರ್ನ ವಯಸ್ಸಿನ ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಚಂದ್ರಹಾಸ್ ಉಳ್ಳಾಲ್ ನರಮಾನ್ಯ ಪ್ರಯತ್ನ 50%, ಶಕ್ತಿಲಿನ ಪ್ರಯತ್ನ ಆಶೀರ್ವಾದ 50% ಆಂಡ ಮುಲ್ಪ ಬಬ್ಬುನ ಸ್ವಲ್ಪ ಶೇಕಡ ಆಶೀರ್ವಾದ ಇತ್ತಿನಿರ್ದಾವರ ಬಾರಿ ಪೊರ್ಲುಡೆ ಮೂಡ್ದು ಬೈದನು ಕಾಪಿಕಾರ್ದ ಜನಕ್ಲು ನಿಜವಾದ್ಲ ಪುಣ್ಯವಂತಿರ್ಮಾಣ ತೆರಿಪಾಯರು ದಾಯನ್ ಪನ್ನಾಡ ನರಮಾನ್ಯನ ಪ್ರಯತ್ನ 50%, ಬಕ್ಕ ಶಕ್ತಿಲಿನ ಪ್ರಯತ್ನ ಆಶೀರ್ವಾದ 50%. ಇದಕ್ಕೆ ಏನ ಲೆಕ್ಕಡು ಬಬ್ಬುನ 1% ಆಶೀರ್ವಾದ ಇತ್ತಿನ ಹಿಡ್ದವ್ರ ಭಾರಿ ಪೊರ್ಲುಡು ಮೂಡ್ದು ಬೈದಂಡು ಈ ಕಾಪಿಕಾಡ್ದ ಜನಕಲು ನಿಜವಾದ್ಲ ಪುಣ್ಯವಂತರು ಪಂಡದು ಜಾಸ್ತಿ ಪಾತಿರಂತೆ ಹಿಂಗೆಲ್ಲ ಶೆಟ್ರೆಗ್ಲ ಬಸ್ ದೂರ ಪೋಯರಂಡು ಅಂಚ ದುಂಬದ ನನ್ನಲ್ಲ 5 ದಿನ 13 ತಾರೀಕು ಮುಟ್ಟದ ಕಾರ್ಯಕ್ರಮಲ್ಲ ಈ ಕಾರ್ಯಕ್ರಮಕ್ಕೆ ಆ ಬಬ್ಬು ಸ್ವಾಮಿಲ ಅಪ್ಪೆ ಭಗವತಿಲ ಸಂಪೂರ್ಣ ಆಶೀರ್ವಾದನ ಕೊರ್ದು ಈ ಸಮಿತಿ ದಕ್ಕಲು ಅಕಲ ಮನಸ್ಸಿನ ಎಂಚಿನ ಏನಿದಾರ ಐಡ್ದಲ ಪೊರ್ಲುಡೆ ಆವಡು ಅಂದು ಯಾನ್ಲ ಅಪ್ಪೆ ಭಗವತಿಲ ನಟ್ಟು ತೊಕ್ಕೋಡು ಶ್ರೀಜೈ ವೀರಮಾರ್ತಿ ವ್ಯಾಯಾಮ ಶಾಲದ ಮುಖ್ಯ ಶಿಕ್ಷಕಿಯರು ಜಯಾನಂದ್ ಅಂಚನ್ 2022-23 ಸಾಲದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಶಕುಂತಳ ಎಸ್ ಉಳ್ಳಾಲ್ರೆಗ್ ಈ ಪೊರ್ತು ಮಾನಾದಿಗೆ ಮಾಲ್ತೇರು ಕಬಡ್ಡಿ ಬಕ್ಕ ಕುಸ್ತಿಡು ಅವೇತೋ ಸಾಧನೆ ಮಲ್ತದು ಇತ್ತೆ ನಮ್ಮ ಕಿನ್ಯ ಜೋಕ್ಲೆಗ್ ಅರ್ನ ಬರವನು ಕಲ್ಪದು ಅಕ್ಲಿಗ ಗೇನನ್ನು ಕೊರೊಂದು ಬಾರಿ ಪುಗಾರ್ತೆಯನ್ನು ಪಡೆಯೊಂದು ಪುನರು ಅದೇ ರೀತಿ ನಮ್ಮ ರಮಣ ಬಂಟೆ ಹನುಮಂತೆ ಆಯ್ನಂಚಿನ ಶ್ರೀ ಹನುಮಂತೆ ನೆಲೆ ಆಯ್ನ ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆಡ್ಲ ಸೇವೆಯನ್ನು ಸಂದಾಯಿತ ಮಲ್ತಂದು ಬಾರಿ ಪುಗಾರ್ತೆಯನ್ನು ಪಡೆಯೊಂದು ಪುನಂಚಿನ ನಮ್ಮ ಮೌಕ್ಯದ ಜಯಾನಂದ್ ಅಂಚನ್ ಮೇರೆಗೆ ಐಶ್ವರ್ಯನ್ನು ಕೊರಡು ಪಂಡದು ನಮ್ಮ ಮಾತೇರ್ನಲ್ಲ ಪರವಾದ ಭಿನ್ನಾಯ್ತೊಂದಲ್ಲ ಅದೇ ರೀತಿ ಜಯಾನಂದ್ ನಮ್ಮ ಮಾತೆರ್ಲ ಒಟ್ಟು ಸೇರಿದು ಬಾರಿ ಮೋಕೆಡು ಮತ್ತೊಂದು ಪುನಂಚಿನ ಮಾನಾದಿಗೆ ಕೊಡರ ಜೋರ್ದ ಕೈತಾಟಿದ ಸ್ವರ ಬರಡು ಶ್ರೀಮತಿ ಶಕುಂತಲಾ ಎಸ್ ಉಳ್ಳಾಲ್. ಬರವು ಕಲ್ಪವನ ಶಿಕ್ಷಕಿಯಾದ ಈ ಪೊರ್ತುಡು ನಮಡ್ದು ಮಾನಾದಿಗಿನ ದೇತನದಲ್ಲಿರ ಶ್ರೀಮತಿ ಶಕುಂತಲಾ ಎಸ್ ಉಳ್ಳಾಲ್ ಕೊಡರ ಮೇರೆಗೆ ಸಲ್ಮೆ ಉತ್ಸವ ಸಮಿತಿ ಅಧ್ಯಕ್ಷರು ಸುರೇಶ್ ಭಟ್ನಗರ, ಗಾಂಧಿನಗರ ಶ್ರೀ ಸ್ವಾಮಿ ಈಶ್ವರಾನಂದ ಭಜನಾ ಮಂಡಳಿದ ಅಧ್ಯಕ್ಷರು ಹರಿಶ್ಚಂದ್ರ ಉಳ್ಳಾಲ್, ಗಾಂಧಿನಗರ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನದ ಗುತ್ತುದ ಗೌರವ ಪ್ರಧಾನರು ರವೀಂದ್ರ ಶೆಟ್ಟಿ ಭಟ್ನಗರ, ಕುಡ್ಲ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಸ್ಥಾಪಕರು ಅನಿಲ್ ದಾಸ್, ಕೆನರಾ ಬ್ಯಾಂಕ್ದ ನಿವೃತ್ತರು ಸಮಾಜ ಸೇವಕರು ಸೀತಾರಾಮ್, ಉಡುಪಿ ಬಾರ್ಕೂರು ಕಚ್ಚೂರು ಶ್ರೀ ಮಾಲ್ತಿದೇವಿ ದೇವಸ್ಥಾನ ಬಬ್ಬುಸ್ವಾಮಿ ಮೂಲ ಕ್ಷೇತ್ರದ ಅಧ್ಯಕ್ಷರು ಶಿವಪ್ಪ ನಂತೂರು, ತೊಕ್ಕೋಟು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಮಾಲಕರು ಪ್ರಕಾಶ್, ಕುಡ್ಲ ಮೂಡಾದ ಟೌನ್ ಪ್ಲಾನರ್ ಕಿರಣ್ ಕುಮಾರ್, ನವಮಂಗಳೂರು ಜೆಬಿ ಹೈವೇ ಸರ್ವಿಸ್ ಸ್ಟೇಷನ್ದ ಉದ್ಯಮಿ ಸುಶೇನ್ ಭಂಡಾರಿ, ಬಂಡಿಕೋಟೆ ಶ್ರೀ ಕೋರ್ದಬ್ಬು ದೈವಸ್ಥಾನದ ಅಧ್ಯಕ್ಷರು ಸತೀಶ್ ಉಳ್ಳಾಲ್, ಸೋಮೇಶ್ವರ ಶ್ರೀ ರಕ್ತೇಶ್ವರಿ ದೇವಸ್ಥಾನದ ಅಧ್ಯಕ್ಷರು ರಾಮದಾಸ್ ಸೋಮೇಶ್ವರ, ಉಳ್ಳಾಲ ನಗರಸಭಾ ಸದಸ್ಯರು ಕುಮಾರಿ ಭವಾನಿ, ಉಳ್ಳಾಲ ನಗರಸಭೆದ ಮಾಜಿ ಅಧ್ಯಕ್ಷರು ಶ್ರೀಮತಿ ಗಿರಿಜಾ ಕೃಷ್ಣ ಉಳ್ಳಾಲ್, ಉಳ್ಳಾಲ ನಗರಸಭೆದ ಕಿರಿಯ ಕಾರ್ಯಪಾಲಕ ಅಭಿಯಂತರರು ತುಳಸಿದಾಸ್, ಪುರಸಭೆದ ಮಾಜಿ ಸದಸ್ಯರು ಭಗವಾನ್ ದಾಸ್, ಕುಡ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ದ ಯೋಜನಾಧಿಕಾರಿ ಚೆನ್ನಕೇಶವ, ಮಹಾನಗರ ಪಾಲಿಕೆದ ನಿವೃತ್ತ ಕಂದಾಯಾಧಿಕಾರಿ ರಘುರಾಮ್ ಶೆಟ್ಟಿ ಕಾಪಿಕಾಡ್, ಕೋಸ್ಟಲ್ ವುಡ್ ಆರ್ಟಿಸ್ಟ್ ಬೊಕ್ಕ ಟೆಕ್ನಿಷಿಯನ್ ಕೋಆಪರೇಟಿವ್ ಅಸೋಸಿಯೇಷನ್ದ ಉಪಾಧ್ಯಕ್ಷರು ಲಾಂಚುಲಾಲ್, ಉಳ್ಳಾಲ ನಗರಸಭೆ ಕೌನ್ಸಿಲರ್ ಶ್ರೀಮತಿ ನಮಿತಾ ಗಟ್ಟಿ, ನಗರಸಭೆ ಮಾಜಿ ಸದಸ್ಯರು ಶ್ರೀಮತಿ ಶಶಿಕಲಾ ಎ ಶೆಟ್ಟಿ ಭಟ್ನಗರ, ಕುಡ್ಲ ಎಸ್ಸಿಡಿಸಿಸಿ ಬ್ಯಾಂಕ್ದ ಜಗದೀಶಾನಂದ ಉಳ್ಳಾಲ್, ಅರುಣ್ ಉಳ್ಳಾಲ್, ಶೇಖರ್ ಕುಂಪಲ, ಪ್ರದೀಪ್ ಬಾಬುಗುಡ್ಡೆ ಸಭೆಲಿಸ್ಟ್ ಪಾಲ್ಪಡೆದಿದ್ದರು.
ಆನಂದ್ ಶೆಟ್ಟಿ ಸಭೆ ನೆತ್ಕೊಂಡಿರು. ಸಂದೀಪ್ ಸಭೆ ಸುಧಾರಿಕೆ ಮಲ್ತಿರು. ರವಿಶಂಕರ್ ಸೊಲ್ಮೆ ಸಂದಾಯರು.